7-8 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಇಂದ್ರಾಳಿ ರೈಲ್ವೆ ಸೇತುವೆ ಉದ್ಘಾಟನೆಗೊಂಡಿದ್ದನ್ನು ಉಡುಪಿಯ ಸಾಮಾಜಿಕ ಹೋರಾಟಗಾರ ನಿತ್ಯಾನಂದ ಒಳಕಾಡು ಸಂಭ್ರಮಿಸಿದ್ದಾರೆ. ಹೊಸ ಸ್ಟೀಲ್ ಬ್ರಿಡ್ಜ್ ಸಮೀಪ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ 4500 ಜಿಲೇಬಿಗಳನ್ನು ಸಾರ್ವಜನಿಕರಿಗೆ ವಿತರಿಸಿತು. ನಿತ್ಯಾನಂದ ಒಳಕಾಡು ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದ ಸಂದರ್ಭ 2-3 ಬಾರಿ ಪ್ರತಿಭಟನೆಯನ್ನ ಮಾಡಿ ಕೇಂದ್ರ ಹೆದ್ದಾರಿ ರೈಲ್ವೆ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೀಗ ಕಾಮಗಾರಿ ಪೂರ್ಣಗೊಂಡು ವಾಹನ ಸಂಚಾರ ಆರಂಭವಾದ ನಂತರ ಸಿಹಿಯನ್ನು ಹಂಚಿದ್ದಾರೆ. ಉಡುಪಿ ಪೇಜಾವರ ಮಠಾಧೀಶ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಈ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಹೆದ್ದಾರಿಯಲ್ಲಿ ಓಡಾಡುವವರಿಗೆ ಜಿಲೇಬಿಯನ್ನು ವಿತರಿಸಿದರು. ರಾಷ್ಟ್ರೀಯ ಹೆದ್ದಾರಿ ಆಸುಪಾಸು ಸರ್ವಿಸ್ ರಸ್ತೆಯಾಗಬೇಕು, ಶಾಲೆಯ ಮಕ್ಕಳು ರಸ್ತೆ ದಾಟಲು ವ್ಯವಸ್ಥೆಗಳನ್ನು ಮಾಡಬೇಕು, ರೈಲ್ವೆ ನಿಲ್ದಾಣಕ್ಕೆ ಹೋಗುವ ಪ್ರಯಾಣಿಕರಿಗೆ ಬೇಕಾದ ಅನುಕೂಲಗಳನ್ನು ಇಲಾಖೆ ಮಾಡಬೇಕು ಎಂದು ಪೇಜಾವರ ಶ್ರೀ ಸ್ವಾಮೀಜಿ ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ಕೊರತೆಗಳ ಕಡೆಗೆ ಸದಾ ಗಮನವಿಟ್ಟು ಸಂಬಂಧಪಟ್ಟವರಿಗೆ ಅದರ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ನಿತ್ಯಾನಂದ ಒಳಕಾಡು ಅವರು ಆ ದಿಸೆಯಲ್ಲಿ ತುಂಬಾ ಶ್ರಮಿಸ್ತಾ ಇದ್ದಾರೆ. ಸಮಸ್ಯೆಗಳನ್ನು ಸಂಬಂಧಪಟ್ಟ ಇಲಾಖೆಗೆ ಗಮನಕ್ಕೆ ತರುವುದು ಅಷ್ಟೇ ಅಲ್ಲದೆ ಇವತ್ತು ಅದಕ್ಕೆ ಸ್ಪಂದಿಸಿದ ವಿಚಾರದಾಗಲಿ ಇವತ್ತು ಅದನ್ನು ಅಭಿನಂದಿಸಿ ಇವತ್ತು ಸಿಹಿಯನ್ನು ಹಂಚ್ತಾ ಇದ್ದಾರೆ. ಈಗ ತಾನೇ ನಾವು ಬರುವಾಗ ಕಂಡೆವು ಈ ಸುಂದರವಾದ ಮಾರ್ಗದ ನಿರ್ಮಾಣ ಆಗಿದೆ. ನಾವು ಕೂಡ ಸಂಬಂಧಪಟ್ಟ ಇಲಾಖೆಯನ್ನು ಅಭಿನಂದಿಸ್ತಾ ಇದ್ದೇವೆ. ಜೊತೆಗೆ ಇನ್ನೂ ಕೆಲವು ಸಣ್ಣ ಪುಟ್ಟ ಕೆಲವು ಕುಂದುಕೊರತೆಗಳು ನಾವು ಈಗ ತಾನೇ ಬರುವಾಗ ಕಂಡೆವು. ಪಕ್ಕದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ವಿದ್ಯಾರ್ಥಿನಿಯರಿಗೆ ಅಲ್ಲಿಂದ ಈ ಕಡೆ ಕ್ರಾಸ್ ಆಗ್ಲಿಕ್ಕೆ, ಈ ಕಡೆ ರೈಲ್ವೆ ರೋಡ್ ಇದೆ, ಅಲ್ಲಿಂದ ಇಲ್ಲಿ ಕ್ರಾಸ್ ಆಗ್ಲಿಕ್ಕೆ ಇಲ್ಲಿ ಈಗಲ್ಲಿ ಮೆಟ್ಲು ಕೂಡ ಇಲ್ಲ, ಮಕ್ಕಳು ಹಾರಿಕೊಂಡು ಬರ್ತಾ ಇದ್ದಾರೆ. ಅದು ಅಲ್ಲದೆ ಇಲ್ಲಿ ಎರಡೂ ಪಕ್ಕವೂ ಕೂಡ ವಾಹನಗಳು ನಿರಂತರವಾಗಿ ಓಡಾಡ್ತಾ ಇದ್ದಾವೆ. ಅವುಗಳ ನಡುವೆ ಜೀವ ಭಯದ ಮಕ್ಕಳು ಓಡಾಡಬೇಕಾಗತ್ತೆ.